ಪಿಟಾಯ ಎನ್ನುವುದು ಡ್ರ್ಯಾಗನ್ ಫ್ರೂಟ್ಗೆ ಇರುವ ಮೂಲ ಹೆಸರು. ಈ ಹಣ್ಣು ತೆಂಕಣ ಅಮೆರಿಕ ಮೂಲದ್ದು. ಇದರ ಚರ್ಮದ ಮಾದರಿಯ ಸಿಪ್ಪೆಗಾಗಿ ಇದನ್ನು 1961ರಿಂದ ಇಂಗ್ಲಿಷ್ನಲ್ಲಿ ಡ್ರ್ಯಾಗನ್ ಫ್ರೂಟ್ ಎಂದು ಕರೆಯಲಾಗುತ್ತದೆ. ಮೂಲದಲ್ಲಿ ಇದು ಮೆಕ್ಸಿಕೋ, ಗ್ವಾಟೆಮಾಲಾ, ಕೋಸ್ಟಾರಿಕಾ, ಎಲ್ ಸಾಲ್ವಡಾರ್ ದೇಶಗಳ ಪೆಸಿಫಿಕ್ ಕರಾವಳಿಯ ಹಣ್ಣಾಗಿದೆ. ಮುಕ್ಕಾಲು ಶತಮಾನದಿಂದ ಜಗದಗಲ ಉಷ್ಣವಲಯದಲ್ಲೆಲ್ಲ ಬೆಳೆಸುತ್ತಾರೆ. ಇದು ಕಳ್ಳಿ ಗಿಡದ ಹಣ್ಣಾಗಿದ್ದು 16 ಜಾತಿಗಳಿವೆ. ಸಿಹಿಯಿಂದ ಹುಳಿ ರುಚಿಯವರೆಗಿನವೂ ಇವೆ. ಹಲವು ಬಣ್ಣದವೂ ಸಹ ಇವೆ. ಇಂದು ಜಗತ್ತಿನ ಅತಿ ದೊಡ್ಡ ಡ್ರ್ಯಾಗನ್ ಹಣ್ಣಿನ ರಫ್ತು ದೇಶವಾಗಿದೆ ವಿಯೆಟ್ನಾಂ. ವಿಯೆಟ್ನಾಂ $60 ಕೋಟಿ ಮೌಲ್ಯದ ಹಣ್ಣು ರಫ್ತು ಮಾಡುತ್ತಿದ್ದು, ಇದು ಜಾಗತಿಕ ಈ ಹಣ್ಣಿನ ವ್ಯವಹಾರದ 85% ಚೀನಾ 5%, ಥೈಲ್ಯಾಂಡ್ 4.5% ರಫ್ತು ಮಾರುಕಟ್ಟೆ ಹಿಡಿದಿವೆ. ಭಾರತವು 6ನೇ ಸ್ಥಾನದಲ್ಲಿ 1.2% ಮಾರುಕಟ್ಟೆ ಹಿಡಿದಿದ್ದು 3.5 ಕೋಟಿ ಮೌಲ್ಯದ ಹಣ್ಣು ರಫ್ತು ಮಾಡುತ್ತದೆ. Volkswagen Mangalore, Airport Road, Yeyadi, Mangalore. Volkswagen.